ದೇಶದ್ರೋಹಿಗಳ ಹಣ ರಾಮಮಂದಿರ ನಿರ್ಮಾಣಕ್ಕೆ ಬೇಕಾಗಿಲ್ಲ. ಸಮಾಜ ವಿರೋಧಿ ಹೇಳಿಕೆ ನೀಡುತ್ತಾ ಬರುತ್ತಿರುವ ಪಿಎಫ್ಐ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕಾಪುವಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೀಡಿದ್ದಾರೆ. ಪಿಎಫ್ಐ ವಿಚಾರದಲ್ಲಿ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಗಂಭೀರ ಕ್ರಮ ಜಾರಿಯಾಗಲಿದೆ ಎಂದರು. ಗೃಹ ಇಲಾಖೆ ಎರಡು ಕೂಡ ಇವರ ಯಾರು ದೇಶದ್ರೋಹಿಗಳು ಯಾರು ನಮ್ಮ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಿದ್ದಾರೋ ಅವರು ಈ ವಿಚಾರದಲ್ಲಿ ರಾಮನ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಹಕ್ಕೇ ಇಲ್ಲ, ಅಧಿಕಾರನೂ ಇಲ್ಲ. ಮತ್ತೆ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ಅದು ಸಮಾಜ ವಿರೋಧಿಯಾಗಿ ಅವರು ಸಮಾಜವನ್ನು ಎತ್ತಿಕೊಳ್ಳೋದಕ್ಕಾಗಿ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಅರ್ಥ. ಅವರ ಮೇಲೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಬ್ಯಾನ್ ಮಾಡಬೇಕನ್ನುವಂಥದ್ದೇ ನಮ್ಮ ಆಗ್ರಹ ಇದೆ. ನಾನು ಕೇಂದ್ರಕ್ಕೂ ಇದನ್ನು ಮಾತಾಡಿದ್ದೀನಿ, ರಾಜ್ಯಕ್ಕೂ ಮಾತಾಡಿದ್ದೀನಿ. ಗೃಹ ಇಲಾಖೆ ಎರಡು ಕೂಡ ಇವರ ಎಲ್ಲ ಕೇಸ್ಗಳ ಬಗ್ಗೆ ಕೇರಳದಲ್ಲಿ, ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಅಧ್ಯಯನ ಪೂರ್ಣ ಆದಮೇಲೆ ಅದನ್ನು ಬ್ಯಾನ್ ಮಾಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇಂಡಿಯಾದವರು ಇವತ್ತು ಕೇರಳದಲ್ಲಿ ಸರ್ಕಾರದ ಅನುಮತಿಯ ಮೇಲೆ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ದಂಡಗಳನ್ನು ಮತ್ತು ಆಯುಧಗಳನ್ನು ಹಿಡ್ಕೊಂಡು ಅವರು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇನ್ನು ಇದೇ ವೇಳೆ ಟೋಲ್ ಬಗ್ಗೆ ಮಾತನಾಡಿದ ಅವರು, ಟೋಲ್ ರಿಯಾಯಿತಿಗೆ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸರ್ಕಾರ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಿದ್ದು, ಸ್ಥಳೀಯರಿಗೆ ₹265 ಮೊತ್ತದ ಪಾಸ್ ನೀಡಲಾಗುತ್ತದೆ. ಸ್ಥಳೀಯರಿಗೆ ಮತ್ತಷ್ಟು ವಿನಾಯಿತಿ ನೀಡಬೇಕೆಂದು ಒತ್ತಾಯ ಕೇಳಿ ಬಂದಿರುವುದರಿಂದ ಸಂಬಂಧಪಟ್ಟ ಏಜೆನ್ಸಿಯವರೊಂದಿಗೆ ಮಾತುಕತೆ ನಡೆಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತುಕತೆ ನಡೆಸುವ ನಿಟ್ಟಿನಲ್ಲಿ ಸಭೆಯನ್ನು ಕರೆಯಲಾಗಿದೆ ಎಂದರು. ಫಾಸ್ಟ್ಯಾಗ್ ಅನ್ನು ಕೇಂದ್ರ ಸರ್ಕಾರ ಕಂಪಲ್ಸರಿ ಮಾಡಿದೆ. ಸ್ಥಳೀಯರಿಗೆ ₹265 ಪಾಸ್ ಕೊಡುವಂಥದ್ದು ಇಡೀ ದೇಶದಲ್ಲಿ ನಡೀತಾ ಇದೆ. ಇಲ್ಲಿ ಈ ಭಾಗದಲ್ಲಿ ಇದನ್ನು ಕಡಿಮೆ ಮಾಡಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ನಾವು ಸಂಬಂಧಪಟ್ಟಂಥ ಏಜೆನ್ಸಿಯವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ನಾಡ್ದು ಸೋಮವಾರ ದಿನ ನಮ್ಮ ದಿಶಾ ಮೀಟಿಂಗ್ ಇದೆ. ಆ ದಿಶಾ ಮೀಟಿಂಗಿಗೆ ಕೂಡ ಅಧಿಕಾರಿಗಳನ್ನು, ಎನ್ಎಚ್ನ ಅಧಿಕಾರಿಗಳನ್ನು ಮತ್ತು ಸಂಬಂಧಪಟ್ಟಂಥ ಯಾರು ಟೋಲನ್ನು ಸಂಗ್ರಹ ಮಾಡ್ತಾರೆ ಆ ಏಜೆನ್ಸಿಯವರನ್ನು ನಾನು DC ಅವರಿಗೆ ನಮ್ಮ ಮೀಟಿಂಗ್ಗೆ ಕರೆಯೋಕ್ಕೆ ಹೇಳಿದ್ದೀನಿ. ಅದರಲ್ಲಿ ಚರ್ಚೆ ಮಾಡ್ತೀವಿ. ಅವರ ಹತ್ರ ನಾವು ವಿನಂತಿಯೇ ಮಾಡಬೇಕು, ನಮ್ಮ ಸ್ಥಳೀಯರಿಗೆ ಇದನ್ನು ಕಡಿಮೆ ಮಾಡಿ ಅಂತ ಹೇಳಿ. ಆ ಕೆಲಸವನ್ನು ಜಿಲ್ಲಾಧಿಕಾರಿಯವರು ಮತ್ತು ನಾವು ಸೇರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲಕ್ಷಾಂತರ ಮುಸಲ್ಮಾನರಿಗೆ, ಸಾವಿರಾರು ಮುಸಲ್ಮಾನರ ಕುಟುಂಬಕ್ಕೆ ಧೋಖಾ ಮಾಡಿದಂಥವನು, ಮೋಸ ಮಾಡಿದಂಥವನು, ಅವರ ಹಣವನ್ನು ಸಂಗ್ರಹ ಮಾಡಿ ದೊಡ್ಡವರಿಗೆ ಕೊಟ್ಟು ಅಪರಾಧಿ ಜಾಗದಲ್ಲಿರುವಂಥ ಮನ್ಸೂರ್ ಇವತ್ತು ಬೇರೆ ಬೇರೆ ದೊಡ್ಡವರ ಹೆಸರು